ಹೇಳುವುದು ಸಮಾಜಕ್ಕೆ ಇವರು ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ? ಸಮಾಜದಲ್ಲಿ ಹೊಡೆದಾಡಿ ಸಾಯ್ಬೇಕಂತಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೇವಲವಾಗಿ ಮಾತನಾಡಿದವರನ್ನು ದೇಶದ್ರೋಹಿ ಅಂತ ಕೇಸ್ ಹಾಕಿ ಜೈಲಿಗೆ ಕಟ್ಟಬೇಕು. ಆವಾಗ ನಮ್ಮ ಸಮಾಜ ಸರಿಯಾಗಿರ್ತದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ಎಸ್ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಮಸ್ತೆ. ಶ್ರೀಲತಾ ಅವರು ಮಾತಾಡಿ ಮೇಡಮ್. ಎಸ್ ಮಾತಾಡಿ ಮೇಡಮ್. ಸರ್, ಈಗ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಸಲ ಹೇಳ್ತಾರಲ್ವಾ, ನಾನು ಮಾಜಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ನನಗೆ ಭದ್ರತೆ ಕೊಡ್ಲಿಲ್ಲ ಅಂತ. ಇವರಿಗೆ ಸಾವರ್ಕರ್ ಬಗ್ಗೆ ಇವರಿಗೆ ಏನೂ ಗೊತ್ತಿಲ್ವಾ? ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಜೈಲಲ್ಲಿ ಅವರು ತನ್ನ ಜೀವನವನ್ನೇ ಕಳೆದ್ರು. ಇವರಿಗೆ ಅದು ಗೊತ್ತೇ ಇಲ್ವಾ? ಅವರ ಬಗ್ಗೆ ಇಲ್ಲ ಸಲ್ಲದ ಈ ರೀತಿ ಹೇಳುವುದು ಸಮಾಜಕ್ಕೆ ಇವರು ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ? ಸಮಾಜದಲ್ಲಿ ಹೊಡೆದಾಡಿ ಸಾಯ್ಬೇಕಂತಲ್ಲ. ಯಾಕೆ ಇವರು ಈ ರೀತಿಯ ಸಂದೇಶವನ್ನು ಕೊಡುವುದು? ಇಂಥವರ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೇವಲವಾಗಿ ಮಾತನಾಡಿದವರನ್ನು ದೇಶದ್ರೋಹಿ ಅಂತ ಕೇಸ್ ಹಾಕಿ ಜೈಲಿಗೆ ಕಟ್ಟಬೇಕು. ಆವಾಗ ನಮ್ಮ ಸಮಾಜ ಸರಿಯಾಗಿರ್ತದೆ. ನಮ್ಮಂತ ಸಾಮಾನ್ಯ ಜನರಿಗೂ ಸಾವರ್ಕರ್ ಯಾರು ಏನು ಅಂತ ಗೊತ್ತುಂಟು. ಸಂಸತ್ತಿನಲ್ಲಿ ಅವರ ಫೋಟೋ ಇದೆ. ಇವರದೇ ಪಕ್ಷದವರು, ಇಂದಿರಾ ಗಾಂಧಿ ಅವರು ಅಂಚೆ ಚೀಟಿ ಮುದ್ರಣ ಮಾಡಿದ್ದಾರೆ, ಎಲ್ಲ ಗೊತ್ತುಂಟು. ಮತ್ತೆ ಇವರು ಯಾರ ದಾರಿ ತಪ್ಪಿಸ್ಲಿಕ್ಕೆ, ಸಮಾಜವನ್ನು ಕೆಡಿಸ್ಲಿಕ್ಕೆ ಯಾಕೆ ಇವರು ಹೀಗೆ ಮಾತಾಡುದು? ಅದನ್ನು ಮತ್ತೊಬ್ರು ಎಲ್ಲರೂ ಅದನ್ನು ಬೇಕಾದ್ರೆ ಅದರ ಬಗ್ಗೆ ಸ್ವಲ್ಪ ಇದು ಮಾಡುವವರು ಕೂಡ ಇದ್ದಾರಲ್ವಾ? ಇವರ ಬಗ್ಗೆ ಏನು ದೇಶದ್ರೋಹದ ಕೇಸ್ ಹಾಕಿ ಇವರನ್ನು ಅಂಡಮಾನಿಗೆ ಕಳಿಸ್ಲಿ ಗೊತ್ತಾಗ್ತದೆ. ಮೊನ್ನೆ ಹೇಳ್ತಾರೆ ಇವರೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರಾ? ಇವರು ಭಾಗಿಯಾಗಿದ್ದಾರಾ? ಇವ್ರು ಏನ್ ಮಾತಾಡುದು? ಓಕೆ ಮೇಡಮ್. ಶ್ರೀಲತಾ ಮೇಡಮ್, ಈ ಪ್ರಶ್ನೆಯನ್ನ ಕೇಳ್ತೀನಿ ಕಾಂಗ್ರೆಸ್ ವಕ್ತಾರರಿಗೆ. ಥ್ಯಾಂಕ್ ಯು. ಧನ್ಯವಾದ. ಒಳ್ಳೆಯ ಪ್ರಶ್ನೆಗಳು.